ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸುಮಾರು 14 ಕೋಟಿ ರೂಪಾಯಿ ಖರ್ಚಿಡ ಜೀರ್ಣೋದ್ಧಾರ ಆವಂದಿತದ ನೂದೇಟು ಎಲ್ಪದಾತ ಬೇಲೆ ಮುಗಿದಂಡ ಮಾರ್ಚ್ 13 ಬ್ರಹ್ಮಕಲಶ ಅಟ್ಟಣೆ ಮಲ್ದನಂದು ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಮಾಜಿ ಮಂತ್ರಿ ವೀರಮನತ್ರ ಪಂತರ ಪುರಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಜೀರ್ಣೋದ್ಧಾರ ಬ್ರಹ್ಮಕಲಶದ ಲೆಕ್ಕಡು ಗುರುವಾರ ನಡಪೈನ ಸುದ್ದಿಕುಟ್ಟುಡು ಮಾಜಿ ಮಂತ್ರಿ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಬಿ ರಮಾನಾಥ್ರೈ ಮಾಹಿತಿ ಕೊರ್ದು ಬಂಟ್ವಾಳ ತಾಲೂಕು ಕರಿಯಂಗಳ ಗ್ರಾಮದ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಗೂ 1700 ವರ್ಷಲೆನ ಪರತಿರಿ ಉಂಡು 2001 ಅಷ್ಟಬಂಧ ಬ್ರಹ್ಮಕಲಶ ನಡೆತದಲ್ಲ ಇತ್ತ ಅಂದಾಜು 14 ಕೋಟಿ ರೂಪಾಯಿ ಖರ್ಚಿಡ ದೇವಸ್ಥಾನ ಜೀರ್ಣೋದ್ಧಾರ ಆವಂದಿತದ ನೂದೇಟು ಎಲ್ಪದಾತ ಬೇಲೆ ಮುಗಿದಂಡ ದೇವಸ್ಥಾನಡು 5 ಕೋಟಿ ರೂಪಾಯಿ ಖರ್ಚು ಮಲ್ಪರ ಸರ್ಕಾರ ಒಪ್ಪಿಗೆ ಕೊಡ್ತುಂಡು ಇತ್ತೇನೆ ಒಟ್ಟು 11 ಕೋಟಿ 71 ಲಕ್ಷದ 97,652 ರೂಪಾಯಿ ಖರ್ಚಾತಂಡ ನನ್ನ ಬಾಕಿ ಕೆಲಸಗೂ 2.5 ಕೋಟಿ ರೂಪಾಯಿ ಅಗತ್ಯ ಉಂಡು ಭಕ್ತರು ಕೈ ಜೋಡಿಸಾಡುವುದು ಕೇನೊಂದರ 2013 ಮಾರ್ಚ್ 4 ಮುಟ ದುರ್ಗಾ ಪರಮೇಶ್ವರಿ ರಾಜರಾಜೇಶ್ವರಿ ಮಹಾಗಣಪತಿ ಸುಬ್ರಹ್ಮಣ್ಯ ಭದ್ರಕಾಳಿ ದೇವರ್ನ ಪ್ರತಿಷ್ಠೆ ಮಾರ್ಚ್ 13 ದುರ್ಗಾ ಪರಮೇಶ್ವರಿ ರಾಜರಾಜೇಶ್ವರಿ ಬೊಕ್ಕ ಪರಿವಾರ ದೇವರಿಗೆ ಬ್ರಹ್ಮಕಲಶ ಅಟ್ಟಣೆ ಆತಂಡ ಹೊಸ ಕೊಡಿಮರ ಪ್ರತಿಷ್ಠೆ ಆದ ಮಾರ್ಚ್ 14 ವರ್ಷದ ಜಾತ್ರೆ ಶುರುವಾಪಣಂದ್ರು ರಮನಾಥ್ ರೈ ಪಂಡೇರ 10ನೇ ತಾರೀಕು ಈ ಬ್ರಹ್ಮಕಲಶ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ರಾಜರಾಜೇಶ್ವರಿ ಮಹಾಗಣಪತಿ ಸುಬ್ರಹ್ಮಣ್ಯ ಭದ್ರಕಾಳಿ ದೇವರ ಪ್ರತಿಷ್ಠೆಯನ್ನು ನಾವು 10 ತಾರೀಕಿನ ದಿವಸ ನಾವು ಮಾಡ್ತೀವಿ. ಹಾಗೂ ಮಾರ್ಚ್ 13 ತಿಂಗಳ 10ನೇ ತಾರೀಕು ಮಾರ್ಚ್ ತಿಂಗಳ 10ನೇ ತಾರೀಕಿಗೆ ದುರ್ಗಾ ಪರಮೇಶ್ವರಿ ರಾಜರಾಜೇಶ್ವರಿ ಮಹಾಗಣಪತಿ ಸುಬ್ರಹ್ಮಣ್ಯ ಭದ್ರಕಾಳಿ ದೇವರ ಪ್ರತಿಷ್ಠೆಯನ್ನು ಮಾಡ್ತೇವೆ. ಹಾಗೆಯೇ 13ನೇ ತಾರೀಕಿಗೆ ಮಾರ್ಚ್ 13ನೇ ತಾರೀಕಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ರಾಜರಾಜೇಶ್ವರಿ ಸಹಪರಿವಾರ ದೇವರುಗಳಿಗೆ ಬ್ರಹ್ಮಕಲಶ ನಡೆಯಲಿರುತ್ತದೆ. ಇದರ ಬ್ರಹ್ಮಕಲಶ ಕಾರ್ಯಕ್ರಮ ಆ ದಿವಸ ಆಗುತ್ತೆ. ಮಾರ್ಚ್ 10ರಿಂದ 13ರೊಳಗೆ ನೂತನ ಧ್ವಜಸ್ತಂಭದ ಧ್ವಜ ಪ್ರತಿಷ್ಠೆಯ ಹಾಗೂ ಪರಿವಾರ ದೇವರ ಪ್ರತಿಷ್ಠೆ ನಡೆಯಲಿರುತ್ತದೆ. ಮಾರ್ಚ್ 14ರಿಂದ ಇಂದಿನಂತೆ 1 ತಿಂಗಳ ಜಾತ್ರೆ. ಇದು ಈ ಪೊಳಲಿ ದೇವಸ್ಥಾನದ ಜಾತ್ರೆ ಅಂತ ಹೇಳಿದ್ರೆ ಕೊಡಿಮರದಲ್ಲಿ ಆ ದೇವಸ್ಥಾನದ ಉತ್ಸವದ ಧ್ವಜಾರೋಹಣ ಮಾಡಿದ ನಂತರ ಈ ಒಂದು ಉತ್ಸವ 1 ತಿಂಗಳವರೆಗೆ ನಡೀತಕ್ಕಂಥ ಉತ್ಸವ. ಆಡಳಿತ ಮುಕ್ತೇಸರರು ಡಾಕ್ಟರ್ ಮಂಜಯ್ಯ ಶೆಟ್ಟಿ, ತಾರನಾಥ್ ಆಳ್ವ, ಮಾಧವ ಭಟ್, ಚೇರಾ ಸತ್ಯನಾರಾಯಣ ರಾವ್, ಸುಬ್ರಾಯ ಕಾರಂತ, ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಸುದ್ದಿಗುಟ್ಟೊಡಿದ್ದೇರ.